ಕೋವಿಡ್ ತಡೆಗಟ್ಟುವ ನಿಟ್ಟಿನಲ್ಲಿ ಮಾಣಿ ಗ್ರಾಮ ಪಂಚಾಯತ್ ವತಿಯಿಂದ ಕೋವಿಡ್ ಕಾರ್ಯಪಡೆ ರಚನೆ ಮಾಡಲಾಯಿತು. ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿದ ಮಾಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಾಲಕೃಷ್ಣ ಆಳ್ವಾ ಕೊಡಾಜಿ ಅವರು ಮಾತನಾಡಿ, ಕೋವಿಡ್ ನಿಯಂತ್ರಿಸುವ ನಿಟ್ಟಿನಲ್ಲಿ ಸರ್ಕಾರ ಕಟ್ಟುನಿಟ್ಟಿನ ಆದೇಶವನ್ನು ನೀಡಿದೆ. ಕೊರೋನಾ ಬಗ್ಗೆ ಜನರಿಗೆ ಮನವರಿಕೆ ಮಾಡಬೇಕು. ಕೊರೋನಾ ನಿಯಂತ್ರಿಸುವ ಬಗ್ಗೆ ನಮಗೂ ದೊಡ್ಡ ಜವಾಬ್ದಾರಿ ಇದೆ. ನಮ್ಮ ಗ್ರಾಮಕ್ಕೆ ಸಮಸ್ಯೆ ಬಾರದಂತೆ ನೋಡಿಕೊಳ್ಳಬೇಕು. ಜನರೊಂದಿಗೆ ಸಂಪರ್ಕದಲ್ಲಿರಬೇಕು. ಗ್ರಾಮದ ಪರಿಸ್ಥಿತಿ ಬಗ್ಗೆ ಗಮನ ಹರಿಸಬೇಕು. ಗ್ರಾಮಕ್ಕೆ ಬರುವ ಹೊಸಬರ ಬಗ್ಗೆ ಮಾಹಿತಿ ನೀಡಬೇಕು. ಇದರಿಂದಾಗಿ ನಮ್ಮ ಗ್ರಾಮವನ್ನ ಕೊರೋನಾ ಮುಕ್ತವಾಗಿಡಲು ಸಾಧ್ಯವಾಗುತ್ತೆ ಎಂದರು. ಆರೋಗ್ಯ ಇಲಾಖೆಯವರು ಮತ್ತೆ ಶಿಕ್ಷಣ ಇಲಾಖೆಯಲ್ಲಿ ಇದ್ದೇವೆ. ಟಾಸ್ಕ್ ಫೋರ್ಸ್ ಅಂತ ಹೇಳಿದ್ರೆ ಇದೇ ಕಮಿಟಿ ಅಲ್ವಾ ಸರ್? ಇದರಲ್ಲಿ ನಾವು ಸೇರಿರುವವರು ಟಾಸ್ಕ್ ಫೋರ್ಸ್ನ ಕಮಿಟಿ ಸದಸ್ಯರು. ಇದರಲ್ಲಿ ಯಾರಿಗೆಲ್ಲ ಪ್ರಾಸೆಸ್ ಬೇಕಾಗ್ಬೋದು? ಐಡಿ ಶಿಕ್ಷಕಿಯರಿಗೆ ಬೇಕು, ಅಂಗನವಾಡಿಯವರಿಗೆ ಬೇಕು, ಆಶಾ ಕಾರ್ಯಕರ್ತರಿಗೆ ಐಡಿ ಇದೆ ಅಲ್ವಾ? ನಿಮ್ಮ ಯೂನಿಫಾರ್ಮ್ ನಿಮಗೆ ಐಡಿ ಗೊತ್ತಾಗ್ತದೆ ಆಶಾ ಕಾರ್ಯಕರ್ತರಿಗೆ. ಈಗ ಅಂಗನವಾಡಿ ಕಾರ್ಯಕರ್ತರಿಗೆ ಇಲಾಖೆ ಐಡಿ ಇರುತ್ತಾ? ಇಲಾಖೆ ಐಡಿ ಇದ್ರೂ ಕೂಡ ಸರ್ ಈಗ ಅವರು ಕೊರೋನಾ ವಾರಿಯರ್ಸ್ಗಳಾಗಿ ಕರ್ತವ್ಯ ನಿರ್ವಹಿಸುವ ಎಲ್ಲರಿಗೂ ಪಾಸ್ ನೀಡುವ ಬಗ್ಗೆ ತೀರ್ಮಾನಿಸಲಾಯಿತು. ಆರೋಗ್ಯ ಇಲಾಖೆಯಿಂದ ಕೊರೋನಾ ರೋಗದ ಬಗ್ಗೆ ಮನವರಿಕೆ ಮಾಡಲಾಯಿತು. ಈ ವೇಳೆ ಮಾಣಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಪ್ರೀತಿ ಡಿಕ್ಕುನಾ ಪಿರೇರಾ, ವೈದ್ಯಾಧಿಕಾರಿ ಡಾಕ್ಟರ್ ಶಶಿಕಲಾ, ಗ್ರಾಮ ಕರ್ಣಿಕ ಸುರಕ್ಷಾ ಸಿಆರ್ಪಿ ಸತೀಶ್ ರಾವ್, ತಾಲೂಕು ಪಂಚಾಯತ್ ಸದಸ್ಯೆ ಮಂಜುಳಾ ಕುಶಾಲ ಬೆರಾಜೆ, ಅಭಿವೃದ್ಧಿ ಅಧಿಕಾರಿ ನಾರಾಯಣಗಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು.